ಕಟೀಲಿನ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿ ಬ್ರಹ್ಮಕಲಶೋತ್ಸವ ಮತ್ತು ನಾಗಮಂಡಲದ ಅಂಗವಾಗಿ ಸೋಮವಾರದಂದು ಒಂದೇ ವೇದಿಕೆಯಲ್ಲಿ ಕಟೀಲಿನ 6 ಮೇಳಗಳ 260 ಕಲಾವಿದರಿಂದ ಯಕ್ಷಗಾನ ಪ್ರದರ್ಶನ ನಡೆಯಿತು. ಲಕ್ಷ್ಮೀ ಸ್ವಯಂವರ, ಜಟಾಯು ಮೋಕ್ಷ, ಶಬರಿ ಮೋಕ್ಷ, ಅತಿಕಾಯ ಮೋಕ್ಷ, ರಾವಣವಧೆ, ಕೃಷ್ಣಲೀಲೆ, ರುಕ್ಮಿಣಿ ಸ್ವಯಂವರ, ಭಕ್ತ ಸುಧಾಮ, ಜಾಂಬವತಿ ಕಲ್ಯಾಣ, ನರಕಾಸುರವಧೆ, ವಿಧುರಾದಿತ್ಯ, ಕರ್ಣಪರ್ವ, ತಾಮ್ರಧ್ವಜ ಕಾಳಗ, ಶ್ರೀನಿವಾಸ ಕಲ್ಯಾಣ ಪ್ರಸಂಗಗಳನ್ನು ಕಲಾವಿದರು ಪ್ರದರ್ಶಿಸಿದರು. ಸಾಮಾನ್ಯವಾಗಿ ಪಾಂಡವಾಶ್ವಮೇಧ ಪ್ರಸಂಗವನ್ನು ಪ್ರದರ್ಶಿಸುವುದು ಇದುವರೆಗಿನ ವಾಡಿಕೆಯಾಗಿತ್ತು. ಈ ಬಾರಿ 6 ಮೇಳಗಳು ಬೇರೆ ಬೇರೆ ಪ್ರಸಂಗಗಳನ್ನು ಪ್ರದರ್ಶಿಸಿದ್ದು ಅಭೂತಪೂರ್ವವಾಗಿತ್ತು. ಸಣ್ಣ ಮಕ್ಕಳು 200ಕ್ಕೂ ಅಧಿಕ ಕಲಾವಿದರು ವೇಷ ಧರಿಸಿಕೊಳ್ಳುವುದನ್ನು ಕುತೂಹಲದಿಂದ ವೀಕ್ಷಿಸುತ್ತಿದ್ದರು.